ಭಗವದ್ಭಕ್ತರಿಗೆಲ್ಲ ಭಗವದ್ಗೀತೆಯ ಅಧ್ಯಯನಕ್ಕೆ ಆದರದ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರದಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಪ್ರಭುಪಾದ್ ಕಿ ಜೈ. ಇವತ್ತಿನ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂದ್ರೆ ಪರಮ ರಹಸ್ಯ. ಪರಮ ಗುಹ್ಯ ಜ್ಞಾನ. ಈ ಅಧ್ಯಾಯದಲ್ಲಿ ನಾವು ಪರಮ ಗುಹ್ಯತಮ ಅಂದ್ರೆ ರಹಸ್ಯ ಜ್ಞಾನವನ್ನು ಕೃಷ್ಣನಿಂದ ನಾವು ಪಡೆಯಲಿಕ್ಕಿದ್ದೇವೆ. ಕೃಷ್ಣ ನಮಗೆ ರಹಸ್ಯ ಜ್ಞಾನವನ್ನು ದಯಪಾಲಿಸ್ತಾ ಇದ್ದಾನೆ. ಕಳೆದ ಅಧ್ಯಾಯದಲ್ಲೂ ಕೃಷ್ಣ ತುಂಬಾ ರಹಸ್ಯವಾದದ್ದನ್ನೇ ತಿಳಿಸಿದ್ದಾನೆ. ಏನದು ಅಂದ್ರೆ ಭಕ್ತರಿಗೆ ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇತರರಿಗೆ ಸಾಧ್ಯ ಇಲ್ಲ ಅಂತ ಹೇಳುವುದನ್ನು ಅದು ಒಂದು ರಹಸ್ಯ ಜ್ಞಾನವೇ. ಅದನ್ನು ನಮಗೆ ಕೃಷ್ಣ ನಮಗೆ ತಿಳಿಸಿದ್ದ. ಈ ಅಧ್ಯಾಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವನ ಬಗೆಗಿನ ಪರಮ ರಹಸ್ಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ, ಬಿಚ್ಚಿಡ್ತಾ ಇದ್ದಾನೆ. ಯಾಕೆ ಭಕ್ತಿ ಮಾರ್ಗವನ್ನು ಆರಿಸಿಕೊಳ್ಳಬೇಕೆಂದು ಕೃಷ್ಣ ಇಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದಾನೆ ನಮಗೆ. ಯಾರು ಅಸೂಯೆ ಪಡುತ್ತಾರೋ ಅವರಿಗೆ ಈ ಜ್ಞಾನ ಅರ್ಥ ಆಗೋದಿಲ್ಲ. ಆದ್ರೆ ಅರ್ಜುನ ಈಗ ಕೃಷ್ಣನ ವಿಧೇಯ ವಿದ್ಯಾರ್ಥಿ. ಆದ್ರಿಂದ ವಿಧೇಯ ವಿದ್ಯಾರ್ಥಿಗಳಿಗೆ ಹೇಗೆ ಗುರುಗಳು ಪೂರ್ಣ ಜ್ಞಾನವನ್ನು ಕೊಡ್ತಾರೋ ಅದೇ ರೀತಿ ಕೃಷ್ಣ ಇಲ್ಲಿ ಅರ್ಜುನನನ್ನು ವಿಧೇಯ ವಿದ್ಯಾರ್ಥಿಯನ್ನಾಗಿ ಇಟ್ಟುಕೊಂಡು ಆ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಈ ವಿದ್ಯೆ ಎಲ್ಲಾ ವಿದ್ಯೆಗಳ ರಾಜ, ಎಲ್ಲಾ ವಿದ್ಯೆಗಳ ರಾಜವಿದ್ಯೆ ಅಂತ ಕೃಷ್ಣ ಇದನ್ನು ಕರಿತಾ ಇದ್ದಾನೆ. ಯಾಕೆ ಇದು ರಾಜ್ಯ ವಿದ್ಯೆ? ಏನಿದೆ ಇದರಲ್ಲಿ ಅಂತಹದ್ದು ಅಂದ್ರೆ, ಇದರಲ್ಲಿ ಹೇಳಿರುವಂತಹ ಜ್ಞಾನವನ್ನು ಬೇರೆಲ್ಲೂ ಹೇಳಲಿಲ್ಲ ಕೃಷ್ಣ. ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಜ್ಞಾನವನ್ನು ಕೃಷ್ಣ ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಕೊಟ್ಟಿಲ್ಲ. ಪುರಾಣಗಳಿರ್ಬೋದು, ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಎಲ್ಲಾ ಶಾಸ್ತ್ರಗಳ ಸಾರ ಭಗವದ್ಗೀತೆಯಲ್ಲಿದೆ. ಆದ್ರೆ ಅದರಲ್ಲಿ ಹೇಳದೇ ಇರುವಂತಹ ಕೆಲವು ಪ್ರಮುಖ ವಿಷಯಗಳನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ, ಹೇಳಿದ್ದಾನೆ. ಆದ್ರಿಂದ ಇದು ರಾಜವಿದ್ಯೆ, ಇದು ಗುಹ್ಯ ವಿದ್ಯೆ, ಗುಹ್ಯ ಜ್ಞಾನ. ಬರೇ ಪುಸ್ತಕ ಓದಿಕೊಂಡು ಈ ಜ್ಞಾನವನ್ನು ನಮಗೆ
ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಮಗೆ ಒಂದು ಗುರುಗಳ ಅಗತ್ಯವಿದೆ. ಈ ಬರೇ ಪುಸ್ತಕದ ಜ್ಞಾನ ಅಲ್ಲ ಇದು, ಇದರಲ್ಲಿ ಪ್ರಾಕ್ಟಿಕಲ್ ಕೂಡ ಇದೆ. ಅದು ನಾವು ಗುರುಗಳ ಬಳಿಗೆ ತೆರಳಿ ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಕೃಷ್ಣ ಭಕ್ತರ ಸಂಘದಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಉತ್ತಮ ಗುರುಗಳ ಭಕ್ತರ ಸಂಘ ಇದಕ್ಕೆ ಅಗತ್ಯ. ಅವರ ಸಾಂಗತ್ಯದಲ್ಲಿ, ಭಕ್ತರ ಸಾಂಗತ್ಯದಲ್ಲಿ ಇರುವಾಗ ನಾವು ಈ ವಿದ್ಯೆಯನ್ನು, ಈ ರಾಜವಿದ್ಯೆಯನ್ನು ಸಮರ್ಪಕವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು ಮತ್ತು ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಇದು ಪೂರ್ಣ ಜ್ಞಾನ, ಪೂರ್ತಿಯಾದಂತಹ ಒಂದು ಪೂರ್ಣ ಜ್ಞಾನ. ಯಾಕೆ ಉತ್ತಮ ಜ್ಞಾನ? ಯಾಕೆ ಅಂದ್ರೆ ಭಗವಂತ ಕೂಡ ಪೂರ್ಣ, ಆದ್ರಿಂದ ಅವನು ಕೊಡುವಂತಹ ಜ್ಞಾನ ಕೂಡ ಉತ್ತಮವಾದ ಒಂದು ಪೂರ್ಣ ಜ್ಞಾನ. 2 ರಿಂದ 6ನೇ ಅಧ್ಯಾಯದವರೆಗೆ ನಾವು ಕೃಷ್ಣ ಹೇಳಿದಂತಹ ಆತ್ಮ ಪರಮಾತ್ಮದ ಮತ್ತು ಐಹಿಕ ಅಭಿವ್ಯಕ್ತಿಯ ಬಗ್ಗೆ ವಿವರವಾಗಿ ಕೃಷ್ಣ ವಿವರಿಸಿದ್ದಾನೆ. ಆತ್ಮ, ಪರಮಾತ್ಮ, ಐಹಿಕ ಅಭಿವ್ಯಕ್ತಿ, ಅದಕ್ಕಿರುವಂತಹ ಸಂಬಂಧಗಳನ್ನು ಕೂಡ ಕೃಷ್ಣ ನಮಗೆ ಹೇಳಿದ್ದಾನೆ, ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದು ಕೂಡ ರಹಸ್ಯ ಜ್ಞಾನವೇ. ಆದ್ರೆ ಇದು ಇನ್ನು ಮುಂದೆ ಹೇಳುವಂತಹದ್ದು ಪರಮ ರಹಸ್ಯ. ಇಲ್ಲಿ ಕೃಷ್ಣ ಅವನನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ನಾವು ಯಾರನ್ನಾದ್ರೂ ಈಗ ಇಂಟರ್ವ್ಯೂಗಲ್ಲಿ ಹೋದ್ರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳುವಾಗ ನಾವು ನಮ್ಮ ಬಗ್ಗೆ ಏನ್ ಹೇಳ್ಕೊಳ್ತೇವೆ ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನಮ್ಮೊಂದಿಗೆ ಕೃಷ್ಣ ಇಲ್ಲಿ ಹೃದಯ ಬಿಚ್ಚಿ ಮಾತಾಡ್ತಾ ಇದ್ದಾನೆ. ಇದು ನಾನು, ಇದು ನನ್ನ ಇಚ್ಛೆ, ನೀವು ಈ ರೀತಿ ಬದುಕಿ ಅಂತ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ಶ್ಲೋಕ 1. ಶ್ರೀ ಭಗವಾನ್ ವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದ್ದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತಿ. ಕೃಷ್ಣ ಹೇಳ್ತಾನೆ, ನಾನು ಈ ವಿಜ್ಞಾನವನ್ನು, ಕೃಷ್ಣ ವಿಜ್ಞಾನವನ್ನು ನಿನಗೆ ಹೇಳಿಕೊಡ್ತಾ ಇದ್ದೇನೆ ಅಂತ. ವಿಜ್ಞಾನ ಅಂತ ನಾವೇನು ಕಲ್ತಿದ್ದೇವೆ, ಮ್ಯಾಥ್ಸ್, ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಅದೆಲ್ಲ ಸ್ವಲ್ಪ ಕಷ್ಟದ ಸಬ್ಜೆಕ್ಟ್. ಅದಕ್ಕೆ ಉತ್ತಮ ತರಬೇತಿ ಅಗತ್ಯ. ಬೇಸಿಕ್ ಫೌಂಡೇಶನ್ ಕರೆಕ್ಟ್ ಆಗಿದ್ರೆ ಮಾತ್ರ ಅದರಲ್ಲಿ ಉತ್ತಮ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ. ಅದರ ಫೌಂಡೇಶನ್ನೇ ನಿಮ್ಗೆ ಅರ್ಥ ಆಗದಿದ್ರೆ ಸ್ವಲ್ಪ ಕಷ್ಟವೇ. ಅದಕ್ಕೆ ಉತ್ತಮ ಶಿಕ್ಷಕರ ಅಗತ್ಯ ಇದೆ. ನಾನು ಲೌಕಿಕ ಸೈನ್ಸಿನ ಬಗ್ಗೆ ಹೇಳ್ತಾ ಇದ್ದೇನೆ, ಫಿಸಿಕ್ಸ್. ಹಾಗೆ ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ, ಕೃಷ್ಣ ಹೇಳುವಂತಹ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು, ನುರಿತವರು, ಅವರ ಸಹವಾಸದಲ್ಲಿ ಅವರಿಂದ ಕೇಳಿ ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ನೀವು ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ ಎಷ್ಟು ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಗೆ ಅದು ಅರ್ಥ ಆಗ್ತದೆ. ಪರೀಕ್ಷೆಯಲ್ಲಿ ಉತ್ತಮ ಮಾರ್ಕ್ ತೆಗಿಲಿಕ್ಕೆ ನಿಮ್ಗೆ ಅದು ಸಹಾಯ ಮಾಡ್ತದೆ. ಅದೇ ರೀತಿ ನೀವು ಎಷ್ಟು ಶ್ರವಣ ಮಾಡ್ತೀರೋ, ಕೃಷ್ಣನ ಬಗ್ಗೆ ಎಷ್ಟು ನೀವು ಶ್ರವಣ ಮಾಡ್ತೀರೋ ಭಗವದ್ ಭಕ್ತರಿಂದ, ಅಷ್ಟು ನೀವು ಭಕ್ತಿಯಲ್ಲಿ ದೃಢವಾಗಿರ್ತೀರಿ. ಅಷ್ಟು ನಿಮಗೆ ದೃಢ ನಂಬಿಕೆ, ದೃಢ ವಿಶ್ವಾಸ ಬರ್ತದೆ. ಹಾಗೆ ಆ ರೀತಿಯ ನಿಮ್ಮ ಜ್ಞಾನವನ್ನು ನೀವು ಹೆಚ್ಚಿಸ್ಕೊಳ್ಬಹುದು. 7 ಮತ್ತು 8ನೇ ಅಧ್ಯಾಯ ನಾವು ನಿನ್ನೆ ಮೊನ್ನೆ ಏನ್ ನೋಡಿದೇವೋ ಅದು ಕೂಡ ಭಕ್ತಿ ಸೇವೆಗೆ ಸಂಬಂಧಪಟ್ಟದ್ದು. ಆದ್ರೆ 9ನೇ ಅಧ್ಯಾಯದಲ್ಲಿ ಹೇಳುವಂತಹ ಈ ರಹಸ್ಯ ಜ್ಞಾನ, ಈ ಭಕ್ತಿ ಯೋಗ ಏನುಂಟು ಅದು ಶುದ್ಧ ಭಕ್ತಿ. ಅಂದ್ರೆ ಯಾವುದೇ ಕಲಬರಕೆ ಇಲ್ಲ ಇದರಲ್ಲಿ. ಅಂತಹ ಒಂದು ಜ್ಞಾನವನ್ನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ ಮತ್ತು ಅವನ ವೈಭವಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ ಕೃಷ್ಣ ನಮಗೆ. ಇಲ್ಲಿ ಅನಸೂಯವೇ, ಪ್ರವಕ್ಷ್ಯಾಮಿ ಅನಸೂಯವೇ ಅಂತ ಒಂದು ಪದ ಇದೆ. ಅಂದ್ರೆ ಯಾರಿಗೆ ಭಗವಂತನಲ್ಲಿ ಅಸೂಯೆ ಇದೆ ಅವರು ಇದನ್ನು ವರ್ಣಿಸಲಾರರು, ಅವರಿಗಿದು ಮನಸ್ಸಿಗೆ ಹಿಡಿಸುವುದಿಲ್ಲ. ಯಾಕೆ? ಆದ್ರಿಂದ ಪ್ರಭುಪಾದರು ಹೇಳ್ತಾರೆ, ನಾವು ಯಾವಾಗ್ಲೂ ಡಿವೋಟಿ ಅವರ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂತ ಬರೀತಾರೆ. ಯಾಕಂದ್ರೆ ಸಾಧು ಸಂಘದವರ
ಸಹವಾಸದಲ್ಲಿ ನಾವು ಇರಬೇಕು, ಅವರ ಮೂಲಕ ನಾವು ಇದನ್ನು ಶ್ರವಣ ಮಾಡಬೇಕು. ಆಗ ಇದಕ್ಕೆ ನಾವು ದೃಢವಾದ ಭಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ನಮ್ಮ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಜ್ಞಾನಕ್ಕೇನು ಕೊರತೆ ಇಲ್ಲ. ಹಿಂದೆ ಎಷ್ಟೋ ಮಂದಿ ತಪಸ್ವಿಗಳು, ತತ್ವಜ್ಞಾನಿಗಳು, ವಿದ್ವಾಂಸರು ಜ್ಞಾನದ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ವೇದಾಂತ ಸೂತ್ರವನ್ನು ವೇದವ್ಯಾಸರು ರಚಿಸಿದ್ದಾರೆ. ಆದ್ರೆ ಈ 9ನೇ ಅಧ್ಯಾಯ ಅದಕ್ಕೆಲ್ಲಕ್ಕಿಂತ ಮಿಗಿಲಾದದ್ದು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಇದು ರಾಜ್ಯವಿದ್ಯೆ ಅಂತ, ಉತ್ತಮ ಪರಿಣಾಮ ಬೀರುವಂತಹದ್ದು ಅಂತ, ಎಲ್ಲಾ ಜ್ಞಾನಗಳ ತಿರುಳು ಇದು ಎಂದು ಸ್ವತಃ ಕೃಷ್ಣನೇ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ಆತ್ಮ ಬೇರೆ ದೇಹ ಬೇರೆ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಅದು ನಶ್ವರ, ಅದು ನಾಶವಾಗುವಂಥದ್ದು. ಆದ್ರೆ ಈ ಆತ್ಮ ದೇಹವನ್ನು ಬಿಟ್ಟ ನಂತರ ಎಲ್ಲಿ ಹೋಗ್ತದೆ, ಏನು ಅದರ ಚಟುವಟಿಕೆಗಳು ಅಂತ, ಅದು ನಿಷ್ಕ್ರಿಯವಾಗಿರ್ತದೆ. ಅದು ದೇಹದಲ್ಲಿರುವಾಗ ಅದು ಚಟುವಟಿಕೆಯಿಂದ ಕೂಡಿರ್ತದೆ ಅಲ್ವಾ. ಅಂತಹ ಆತ್ಮ ನಿಷ್ಕ್ರಿಯವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರ ಚಟುವಟಿಕೆಗಳೇನು, ಅದು ಎಲ್ಲಿ ಚಟುವಟಿಕೆ ನಡೆಸ್ತದೆ, ಇದನ್ನು ತಿಳಿಸುವುದು ಅತ್ಯಂತ ರಹಸ್ಯವಾದಂತಹ ಜ್ಞಾನ. ಇಲ್ಲಿ ಸುಸುಖಂ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಭಕ್ತಿ ಸೇವೆಯ ಈ ಪ್ರಕ್ರಿಯೆ ಸುಸುಖಂ ಅಂದ್ರೆ ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು. ಅನುಷ್ಠಾನ ಮಾಡ್ಲಿಕ್ಕೆ ಇದು ತುಂಬಾ ಸರಳವಾದದ್ದು, ಇದರಲ್ಲಿ ಯಾವ ಕಷ್ಟವೂ ಇಲ್ಲ. ಭಕ್ತಿ ಸೇವೆ ಮಾಡುವುದು ಅಥವಾ ಕೃಷ್ಣನ ಸೇವೆ ಮಾಡುವುದು ಕಷ್ಟ ಅಂತ ಯಾರು ತಿಳ್ಕೊಳ್ಬೇಕಾಗಿಲ್ಲ. ಸುಸುಖಂ, ಆರಾಮವಾಗಿ ನೆಮ್ಮದಿಯಾಗಿ ಸಂತೋಷದಿಂದ ಅನುಷ್ಠಾನ ಮಾಡುವಂತಹ ಒಂದು ಯೋಗ, ಅದು ಭಕ್ತಿ ಯೋಗ. ಯೋಗ ಮಾಡ್ಲಿಕ್ಕೆ ನೀವು ಅಷ್ಟಾಂಗ ಯೋಗದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿ ಸಮಾಧಿ ಸ್ಥಿತಿಯನ್ನು ತಲುಪಬೇಕಿದ್ರೆ ಎಷ್ಟೆಲ್ಲಾ ಕಷ್ಟ ಉಂಟು, ಅದಕ್ಕೆ ಏನೆಲ್ಲಾ ತಯಾರಿ ಮಾಡಬೇಕು, ಕೂತ್ಕೊಳ್ಳುವಂತಹ ರೀತಿ ಕೂಡ ಹೇಗಿರ್ಬೇಕು, ಆಸನ ಹೇಗಿರ್ಬೇಕು ಎಲ್ಲ ನಾವು ನಿನ್ನೆ ನೋಡಿದ್ದೇವೆ. ಇದಕ್ಕೆ ಈ ಭಕ್ತಿ ಯೋಗಕ್ಕೆ ಅದ್ಯಾವುದು ಅಗತ್ಯ ಇಲ್ಲ. ಸುಸುಖಂ, ನೀವು ಹೇಗಿದ್ದೀರೋ ಎಲ್ಲಿದ್ದೀರೋ ಹಾಗೆ ಇದ್ರೆ ಆಯ್ತು. ಮನಸ್ಸಿನಲ್ಲಿ ಮಾತ್ರ ಕೃಷ್ಣನ ನೆನಪಿದ್ರೆ ಆಯ್ತು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದು ನವವಿಧ ಭಕ್ತಿಯ ಮೆಟ್ಟಿಲುಗಳು. ಇದು ಅನಾಯಾಸವಾಗಿ ಅನುಷ್ಠಾನ ಮಾಡುವಂತಹದ್ದು, ಯಾವುದೇ ಆಯಾಸ ಇಲ್ಲದೆ ಅನುಷ್ಠಾನ ಮಾಡುವಂತಹ ಭಕ್ತಿಯೋಗದ ಮೆಟ್ಟಿಲುಗಳಿದು. ಇಲ್ಲಿ ಶ್ರವಣ ಅಂದ್ರೆ ದೇವರ ಮಹಿಮೆಯನ್ನು ಕೇಳುವಂತಹದ್ದು, ಕಿವಿಯಲ್ಲಿ ಕೇಳುವಂತಹದ್ದು ಶ್ರವಣ. ಕೀರ್ತನೆ ದೇವರ ಸಂಕೀರ್ತನೆ, ಆಮೇಲೆ ಸ್ಮರಣೆ, ನಾವೇನು ಶ್ರವಣ ಮಾಡಿದ್ದೇವೋ ಅದರ ಸ್ಮರಣೆ. ಇದೆಲ್ಲ ಮಾಡ್ಲಿಕ್ಕೆ ಏನ್ ಕಷ್ಟ ಉಂಟು, ಇದ್ರಲ್ಲಿ ಯಾವ ಕಷ್ಟ ಉಂಟು? ಇದಕ್ಕೆ ನೀವು ಎಕ್ಸ್ಟ್ರಾ ಎಫರ್ಟ್ ಏನ್ ಹಾಕ್ಬೇಕಾಗಿಲ್ಲ. ಆಮೇಲೆ ರುಚಿ ನಿಮ್ಗೆ ಪ್ರಸಾದ ತಿನ್ಬೇಕು ಅಂದ್ರೆ, ಏನಾದ್ರು ತಿನ್ಬೇಕು ಅಂತ ಹೇಳಿದ್ರೆ ರುಚಿಯಾದದನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ತಿನ್ಬಹುದು. ಯಾವುದನ್ನು ತಿನ್ನೋದು ಬೇಡ ಅಂತ ಹೇಳಲಿಲ್ಲ, ಆದ್ರೆ ಕೆಲವು ನಿಯಮಗಳಿಗೆ ಅನುಸಾರವಾಗಿ ದೇವರಿಗೆ ಸಮರ್ಪಣೆ ಮಾಡಿ ನೀವು ತಿನ್ಬಹುದು. ಸೊ ನೀವು ಆ ರೀತಿಯಾಗಿಯೂ ನೀವು ಅದು ಕಷ್ಟಪಡಬೇಕಾಗಿಯೂ ಇಲ್ಲ. ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಮಂದಿರಗಳಿದ್ರೆ, ಕೃಷ್ಣನ ಮಂದಿರಗಳಿದ್ರೆ, ದೇವಸ್ಥಾನಗಳಿದ್ರೆ ಅಲ್ಲಿ ಹೋಗಿ ನಿಮಗೆ ಎಷ್ಟು ಕೊಡ್ತದೋ ಅಂತಹ ಒಂದು ಸಣ್ಣ ಸೇವೆ ಮಾಡುದು. ಸೇವೆ ಅಂತ ಹೇಳಿದ್ರೆ ನಾನು ಅಲ್ಲಿ ನಾವು ಹಣ ಕೊಟ್ಟು ಚೀಟಿ ಮಾಡಿಸ್ತೇವಲ್ಲ ಅದನ್ನ ನಾನು ಹೇಳ್ತಾ ಇಲ್ಲ. ಮಂದಿರ ಮಾರ್ಜನ ಅಂದ್ರೆ ದೇವಸ್ಥಾನವನ್ನು ಗುಡಿಸುವುದು, ಒರೆಸುವುದು, ದೇವರ ಪಾತ್ರ ತೊಳೆಯುವುದು, ಆರತಿಗೆ ಬತ್ತಿ ಹಾಕುವುದು, ಈ ರೀತಿ ಎಂತದ್ದು ಕೆಲವು ಸೇವೆಗಳು ಇರ್ತದೆ ದೇವಸ್ಥಾನ ಅಂತ ಹೇಳಿದ್ರೆ. ಅಂತ ಒಂದು ಸಣ್ಣ ಸೇವೆ 10 ನಿಮಿಷ 15 ನಿಮಿಷ, ಇದೆಲ್ಲ ನಾವು ಪ್ರೀತಿಯಿಂದ ಮಾಡುವಂಥದ್ದು, ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಆದ್ರಿಂದ ಇದು ಸುಸುಖಂ, ಆನಂದದಾಯಕವಾದದ್ದು ಕೃಷ್ಣ ಹೇಳ್ತಾನೆ.
ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವೃತ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಆದ್ರೆ ಕೃಷ್ಣನಲ್ಲಿ ಶ್ರದ್ಧೆ ಇಲ್ಲದವರು ಇದನ್ನು ಸಾಧಿಸಲಾರರು. ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 2ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ, ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯೋ ವ್ಯವಸಾಯನಂ. ಅಂದ್ರೆ ಇದನ್ನು ಶ್ರದ್ಧೆಯಿಂದ ಮಾಡ್ಬೇಕು. ಶ್ರದ್ಧೆ ಹೇಗೆ ಹುಟ್ಟುತ್ತದೆ? ಸಹವಾಸದಿಂದ ಶ್ರದ್ಧೆ. ನೀವು ಯಾರ ಸಹವಾಸದಲ್ಲಿ ಇರ್ತೀರಿ ಅಂತ ಹೇಳೋದು ಮುಖ್ಯ. ಸಂಘ ದೋಷ ಅಂತ ನಾವು ಹೇಳ್ತೇವಲ್ಲ, ಅದೇ ರೀತಿ ಅದಕ್ಕೆ ಪ್ರಭುಪಾದರು ಯಾವಾಗ್ಲೂ ಹೇಳೋದು ಅಸೋಸಿಯೇಷನ್ ಆಫ್ ಡಿವೋಟೀಸ್ ತುಂಬಾ ಅಗತ್ಯ ಅಂತ. ನಾವು ಯಾವಾಗ್ಲೂ ಸಾಧು ಸಂಘದಲ್ಲಿ ಇರಬೇಕು. ಶ್ರದ್ಧೆ ಇಲ್ಲದವನಿಗೆ 1000 ರೀತಿಯ ಶಾಖೆಗಳು. ಒಂದು ಗಿಡ ನಟ್ಟಿರಿ, ಅದು ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಬೇರಿಗೆ ನೀರು ಹಾಕ್ಬೇಕು. ಅದು ಬಿಟ್ಟು ಎಲೆಗೆ ಕಾಂಡಕ್ಕೆ ಹಾಕಿದ್ರೆ ಗಿಡ ಚಿಗುರುದಿಲ್ಲ. ನೀವು ನಿಮ್ಮ ಕೈ ಕಾಲು ಎಲ್ಲ ಸರಿ ಇರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಹೊಟ್ಟೆಗೆ ತಿನ್ಬೇಕು. ಅದು ಬಿಟ್ಟು ಕೈಗೆ ಬೇರೆ ಆಹಾರ, ಕಾಲಿಗೆ ಬೇರೆ ಆಹಾರ, ತಲೆಗೆ ಬೇರೆ ಆಹಾರ ಕೊಡ್ಲಿಕ್ಕೆ ಆಗುದಿಲ್ಲ. ನೀವೇನ್ ಹೊಟ್ಟೆಗೆ ಕೊಡ್ತೀರೋ ಅಲ್ಲಿಂದಲೇ ಅದು ದೇಹದ ಎಲ್ಲಾ ಅಂಗಗಳಿಗೂ ಸರಬರಾಜಾಗ್ತದೆ, ಶಕ್ತಿ ಸರಬರಾಜಾಗ್ತದೆ ಅಲ್ವಾ? ಅದೇ ರೀತಿ ಕೃಷ್ಣ ಭಕ್ತಿಯಲ್ಲಿ ತೊಡಗಿದ್ರೆ ಜೀವಿಯು ಎಲ್ಲಾ ದೇವತೆಗಳನ್ನು ತೃಪ್ತಿ ಮಾಡಿದಂತೆ. ಭಗವದ್ಗೀತೆ ಓದಿದವನು ಇದನ್ನು ಜೀವನದಲ್ಲಿ ಇದನ್ನು ಶ್ರದ್ಧೆಯಿಂದ ಪಾಲಿಸ್ಬೇಕು. ಕೃಷ್ಣ ಭಕ್ತಿಗೆ ಬದ್ಧರಾಗಿರಬೇಕು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ಚಾಹಂ ತೇಷ್ವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಮೇವ ಸ್ಫುರತ್ಯದಃ ಅಂತ ಒಂದು ಶ್ಲೋಕ ಇದೆ. ನಮ್ಮ ಭೌತಿಕ ಇಂದ್ರಿಯಗಳಿಂದ ನಮಗೆ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವನನ್ನು ಅರಿಯಬೇಕಾದ್ರೆ ನಾವು ನಮ್ಮ ಸೇವೋನ್ಮುಖೇ ಹಿ ಜಿಹ್ವಾದೋ, ನಾಲಿಗೆಯಿಂದ ನಮ್ಮ ಸೇವೆಯನ್ನು ಪ್ರಾರಂಭಿಸಿ ನಾವು ಅವನನ್ನು ಆಗ ಪ್ರಾರಂಭಿಸಿದ್ರೆ ಕೃಷ್ಣ ತಾನಾಗಿಯೇ ನಮಗೆ ಪ್ರಕಟಗೊಳ್ತಾನೆ. ಅಂದ್ರೆ ದೇವರ ಲೀಲೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಭಕ್ತಿ ಸೇವೆಯಲ್ಲಿ ನಿರತರಾದಾಗ ದೇವರು ನಮಗೆ ಸ್ವತಃ ಪ್ರಕಟಗೊಳ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತದೆ, ಬ್ರಹ್ಮ ಬರೀತಾನೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತ್ವಮಹಂ ಭಜಾಮಿ ಅಂತ. ಅಂದ್ರೆ ಸಂತರು ಗುರುಗಳು ದೇವರನ್ನು ಹೃದಯದಲ್ಲಿ ಕಾಣ್ತಾರೆ. ಯಾಕೆಂದ್ರೆ ಅವರು ಪ್ರೇಮ ಅಂತ ಹೇಳುವ ಕಾಡಿಗೆಯನ್ನು ಕಣ್ಣಿಗೆ ಹಚ್ಚಿಕೊಂಡಿದ್ದಾರೆ. ಆ ರೀತಿ ಅವರು ನೋಡ್ತಾರೆ. ಇಲ್ಲಿ ನಾನೊಂದು ಸಣ್ಣ ಕಥೆ ಹೇಳ್ತಾ ಇದ್ದೆ ನಿಮಗೆ. ಜಗನ್ನಾಥ ದಾಸರು ಅಂತ ಹಿಂದೆ 17ನೇ ಶತಮಾನದಲ್ಲಿ, ಬಹುಶಃ ನಾನು ಓದಿದ ಪ್ರಕಾರ ಬಹುಶಃ 17ನೇ ಶತಮಾನ 18ನೇ ಶತಮಾನದ ಆದಿಯಲ್ಲಿ ಏನೋ, ಜಗನ್ನಾಥ ದಾಸರು ಅಂತ ಮೈಸೂರಿನಲ್ಲಿ ಇರ್ತಾರೆ, ಆ ಪ್ರಾಂತ್ಯದಲ್ಲಿ ಇರ್ತಾರೆ. ದಿವಾನ್ ಪೂರ್ಣಯ್ಯ ಅಂತ ಅವರ ಸಮಕಾಲೀನರವರು. ದ್ವೈತ ಸಿದ್ಧಾಂತದ ನಂಬಿಕೊಂಡು ಬಂದವರು. ಶ್ರೀರಂಗಪಟ್ಟಣದ ಅಧಿದೇವತೆ ಪದ್ಮನಾಭನ ಶ್ರೀರಂಗಪಟ್ಟಣದ ದೇವರ ರಂಗನಾಥನ ಭಕ್ತ ಅವರು. ಒಂದು ದಿನ, ಅಷ್ಟು ಮಾತ್ರ ಅಲ್ಲ,
ಕವಿಗಳು, ಉತ್ತಮ ಕವಿಗಳು, ಹಾಗೆ ಚಿತ್ರಕಾರರು ಆಗಿದ್ರು ಅವರು. ಒಂದು ದಿನ ಪೂರ್ಣಯ್ಯನವರು ಕೇಳ್ತಾರೆ, ನನಗೆ ರಂಗನಾಥನ, ಶ್ರೀರಂಗಪಟ್ಟಣದ ರಂಗನಾಥನ ಚಿತ್ರ ಬರೆದು ತೋರಿಸಿ ಜಗನ್ನಾಥ ದಾಸರೇ ಅಂತ. ದಾಸರು ಹಾಡುತ್ತಾ ಕೃಷ್ಣನ ಚಿತ್ರವನ್ನು ಬರೆಯುತ್ತಾರೆ, ರಂಗನಾಥನ ಚಿತ್ರವನ್ನು ಬರೆಯುತ್ತಾರೆ. ಚಿತ್ರ ಬರೆದು ತೋರಿಸ್ತಾರೆ ದಿವಾನ್ ಪೂರ್ಣಯ್ಯನವರಿಗೆ. ಅವ್ರು ಹೇಳ್ತಾರೆ, ಜಗನ್ನಾಥ ದಾಸರೇ, ನೀವು ಕೃಷ್ಣನ ಕಿರೀಟವನ್ನೇ ಬರೆದಿಲ್ಲ ಅಂತ. ಆಗ ಜಗನ್ನಾಥ ದಾಸರು ಹೇಳ್ತಾರೆ, ಇಲ್ಲ, ನಾನು ಕೃಷ್ಣನನ್ನು ನಾನು ಹೃದಯದಲ್ಲಿ ನೋಡಿದೆ, ಇವತ್ತು ಕೃಷ್ಣ ಇವತ್ತು, ರಂಗನಾಥ ಇವತ್ತು ಕಿರೀಟ ಧರಿಸಿಲ್ಲ ಅಂತ. ಆಗ ದಿವಾನ್ ಪೂರ್ಣಯ್ಯನವರಿಗೆ ಆಶ್ಚರ್ಯ ಆಗ್ತದೆ. ಇಲ್ಲ, ಕೃಷ್ಣ ಅರ್ಚಕರು ಯಾವಾಗಲೂ ಅವನಿಗೆ ಪೂರ್ಣ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರ್ತಾರೆ, ಆದ್ರೂ ಜಗನ್ನಾಥ ದಾಸರು ಹೇಳೋದು ಸತ್ಯವೋ ಸುಳ್ಳು ಅಂತ ಒಂದು ನೋಡಿಯೇ ಬಿಡುವ ಅಂತ ಹೇಳಿ ಅವರು ಒಬ್ಬ ಪರಿಚಾರಕನನ್ನು ಶ್ರೀರಂಗಪಟ್ಟಣಕ್ಕೆ ಕಳಿಸ್ತಾರೆ. ನೋಡುವಾಗ ಅವತ್ತು ಅಲ್ಲಿ ಅರ್ಚಕರಿಗೆ, ದೇವರಿಗೆ ಅಲಂಕಾರ ಮಾಡುವಾಗ ಕಿರೀಟ ಇಡ್ಲಿಕ್ಕೆ ಮರ್ತು ಹೋಗಿತ್ತು. ಅದರಿಂದ ನಾನು ಯಾಕೆ ಈ ಕಥೆ ಹೇಳಿದೆ ಅಂತ ಹೇಳಿದ್ರೆ, ಭಗವಂತನು ಭಕ್ತರ ಹೃದಯದಲ್ಲಿರ್ತಾನೆ. ನಮಗೆ ಗುರುಗಳು ಇಂತಹ ಜಗನ್ನಾಥ ದಾಸರಂತಹ ನಾವು ಯಾಕೆ ಗುರುಗಳನ್ನು ಆಶ್ರಯಿಸ್ಬೇಕು ಅಂತ ಹೇಳಿದ್ರೆ, ನಮಗೆ ಅವರು ದಾರಿ ತೋರಿಸ್ತಾರೆ. ಯಾಕೆಂದ್ರೆ ಅವರು ಹೃದಯದಲ್ಲಿ ಭಗವಂತನನ್ನು ಕಾಣ್ತಾರೆ. ಆದ್ರಿಂದ ಪ್ರಭುಪಾದರು ನಮಗೆ ದಾರಿ ತೋರುವಂತಹ ಗುರುಗಳು. ನಾವು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಭಗವಂತನ ಧಾಮವನ್ನು ನಿರಾಯಾಸವಾಗಿ ತಲುಪುವುದು. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರ್ಯಂ ಭೂತ ಭೃನ್ನ ಚ ಭೂತಸ್ಥೋ ಮಾಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ, ಎಲ್ಲಕ್ಕೂ ಆಧಾರ ನಾನು ಎಂದು ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಈ ಲೋಕ ವ್ಯೂಹಗಳನ್ನು ಕೃಷ್ಣ ಹೇಗೆ ಆಧರಿಸಿದ್ದಾನೆ ಅದನ್ನ ನಾವು ಹಿಂದೆ ನೋಡಿದ್ದಾನೆ. ಯಾವ ರೀತಿ ಮುತ್ತಿನ ಮಾಲೆ ಅಲ್ಲಿ ಮುತ್ತು ಸೇರಿಕೊಂಡಿದೆಯೋ, ಯಾವ ರೀತಿ ಅದು ಹಾರ ಆಗಿದೆಯೋ, ಅದರ ಹಿಂದಿರುವ ದಾರ ನಮ್ಗೆ ಕಾಣುವುದಿಲ್ಲ, ಮುತ್ತಿನ ಹಾರ ಮುತ್ತು ಮಾತ್ರ ನಮ್ಗೆ ಕಾಣ್ತದೆ. ಅದೇ ರೀತಿ ಆ ರೀತಿ ಅದು ಪೋಣಿಸಲ್ಪಟ್ಟಿದೆ. ಅದೇ ರೀತಿ ಕೃಷ್ಣನ ಶಕ್ತಿ ಎಲ್ಲವೂ, ಕೃಷ್ಣನ ಶಕ್ತಿಯಿಂದಾಗಿ ಎಲ್ಲವೂ ಆಕಾಶದಲ್ಲಿ ತೇಲಾಡ್ತಾ ಇದೆ. ಆದ್ರೆ ಭಗವಂತನೇ ಆಕಾಶ ಅಲ್ಲ. ಆಕಾಶ ಭಗವಂತನ ಸೃಷ್ಟಿ ಶಕ್ತಿ, ಆದ್ರೆ ಭಗವಂತ ಅದಕ್ಕಿಂತ ಭಿನ್ನನಾದವನು. ಕೃಷ್ಣ ಬೇರೆ, ಆಕಾಶ ಬೇರೆ, ಎಲ್ಲವೂ ಅವನ ಸಂಕಲ್ಪದಂತೆ ನಡೆಯುತ್ತದೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಯ ನಿತ್ಯುಪಧಾರಯ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಕೃಷ್ಣ ಹೇಳ್ತಾನೆ, ಎಲ್ಲವೂ ನನ್ನಲ್ಲಿ ನೆಲೆಸಿದೆ. ಈ ಸೃಷ್ಟಿಯು ಭಗವಂತನಲ್ಲಿ ಹೇಗೆ ನೆಲೆಸಿದೆ ಅಂತ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ಆಕಾಶದಲ್ಲಿ ಗಾಳಿ ಇದೆ, ಅದು ಎಲ್ಲಾ ಕಡೆ ಬೀಸುತ್ತದೆ. ಗಾಳಿಯ ಚಲನೆಯಿಂದಾಗಿ, ಅದು ಗಾಳಿ ತನ್ನ ಚಲನೆಯಿಂದಾಗಿ ಎಲ್ಲಾ ಕಡೆ ತನ್ನ ಪ್ರಭಾವ ಬೀರ್ತದೆ. ನಾವು ನಮ್ಗೆ ಗಾಳಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಅದು ಕಾಣಸಿಗುವುದಿಲ್ಲ. ಆದ್ರೆ ಅದು ನಮ್ಗೆ ಅನುಭವ ಆಗ್ತದೆ. ಗಾಳಿ ಉಂಟು ಅಂತ ನಮ್ಗೆ ಅನುಭವ ಆಗ್ತದೆ, ಆದ್ರೆ ಗಾಳಿಯೇ ದೇವರಲ್ಲ. ಅದೇ ರೀತಿ ಅವನ ಪರಮ ಸಂಕಲ್ಪದಂತೆ ಎಲ್ಲಾ ನಡೆಯುತ್ತದೆ. ತೃಣಮಪಿ ನಚಲತಿ ತೇನ ವಿನ ಅಂತ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಾವಶಂ ಪ್ರಕೃತೇ ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಂತೆ ಕೊನೆಗೆ ಅದು ನಾಶವಾಗುತ್ತದೆ. ಈ ಭೌತಿಕ ಜಗತ್ತು ಭಗವಂತನ ಕೆಳಮಟ್ಟದ ಶಕ್ತಿಯ ಅಭಿವ್ಯಕ್ತಿಯಿಂದ ನಾವು ನಿನ್ನೆ ನೋಡಿದ್ದೇವೆ. ಜೀವಿಗಳು ತಮ್ಮ ಕರ್ಮಫಲಗಳಿಗೆ ಅನುಸಾರವಾಗಿ ಬೇರೆ ಬೇರೆ ಸ್ಥಾನ ಪಡೆಯುತ್ತಾರೆ, ಬೇರೆ ಬೇರೆ ದೇಹವನ್ನು ಧಾರಣೆ ಮಾಡ್ತಾರೆ. ಜೀವಿಗಳು ಹುಟ್ಟುತ್ತವೆ, ಸಾಯುತ್ತವೆ, ಆದರೆ
ಅದರಲ್ಲಿ ದೇವರ ಪಾತ್ರ ಏನೂ ಇಲ್ಲ. ಎಲ್ಲ ಅವರವರ ಕರ್ಮ ಫಲಕ್ಕೆ ತಕ್ಕಂತೆ ನಡೆಯುತ್ತದೆ. ನಚ ಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಉದಾಸೀನವದಾಸೀನೋ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಕೃಷ್ಣ ಹೇಳ್ತಾನೆ, ಈ ಯಾವ ಕಾರ್ಯಗಳು ನನ್ನನ್ನು ಬಂಧಿಸುವುದಿಲ್ಲ ಅಂದ್ರೆ ಭಗವಂತನಿಗೆ ಯಾವ ಕೆಲಸವೂ ಇಲ್ಲ ಅಂತ ಅರ್ಥ ಅಲ್ಲ. ಅವನ ದಿವ್ಯವಾದ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾನೆ. ಐಹಿಕ ಚಟುವಟಿಕೆಗಳನ್ನು ಅವನ ಬೇರೆ ಬೇರೆ ಅಧಿಕಾರಿಗಳು, ಅವನಿಂದ ನಿಯೋಜಿಸಲ್ಪಟ್ಟಂತಹ ಅಧಿಕಾರಿಗಳು ನಡೆಸ್ತಾ ಇದ್ರು. ಅದರಿಂದ ಅವನು ಅದರಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡುವುದಿಲ್ಲ. ಈಗ ನ್ಯಾಯಾಲಯ ಇದೆ, ಅಲ್ಲಿ ನ್ಯಾಯಾಧೀಶರಿದ್ದಾರೆ. ಒಂದು ದಿನ ಅವರು ಒಂದು ಮನುಷ್ಯನಿಗೆ ಒಂದು ಜೀವಿಗೆ ಅವರು ಮರಣದಂಡನೆಯನ್ನು ವಿಧಿಸ್ತಾರೆ. ಕೆಲವು ದಿನ ಅವರು ಯಾವುದೋ ಒಂದು ಜೀವಿತಾವಧಿ ಶಿಕ್ಷೆಯನ್ನು ಪ್ರಕಟಿಸ್ತಾರೆ. ಹೇಗೆ ಆ ಜೀವಿ ಏನು ತಪ್ಪು ಮಾಡಿದಾನೋ, ಅವನು ಏನು ಪಾಪ ಮಾಡಿದಾನೋ ಅದಕ್ಕೆ ಅನುಸಾರವಾಗಿ ಅವರು ಶಿಕ್ಷೆಯನ್ನು ಕೊಡ್ತಾರೆ ಸಂವಿಧಾನದ ಪ್ರಕಾರ. ನಮ್ಮ ಸಂವಿಧಾನದಲ್ಲಿ ಏನಿದೆಯೋ ಅದನ್ನು ಓದಿ ಅವರು ಕೊಡ್ತಾರೆ. ಅದರಲ್ಲಿ ನ್ಯಾಯಾಧೀಶರ ಕೈವಾಡ ಏನೂ ಇಲ್ಲ. ಅವರಿಗೆ ಖುಷಿ ಬಂದ ಹಾಗೆ ಯಾವುದೇ ನ್ಯಾಯ ಕೊಡ್ಲಿಕ್ಕಾಗುದಿಲ್ಲ. ಅವರ ಇಷ್ಟ ಪ್ರಕಾರ ಏನು ಕೊಡ್ಲಿಕ್ಕಾಗುದಿಲ್ಲ. ಆ ಸ್ಥಾನದಲ್ಲಿ ಅವರು ಕುಳಿತಿದ್ದಾರೆ. ಆ ಸ್ಥಾನದಲ್ಲಿ ಕುಳಿತಂತ ವ್ಯಕ್ತಿ ಯಾರೇ ಆಗಿರ್ಬೋದು, ನ್ಯಾಯಾಧೀಶರು ಯಾರೇ ಆಗಿರ್ಬೋದು, ಸಂವಿಧಾನದ ಪ್ರಕಾರ ಆ ವ್ಯಕ್ತಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ, ಶಿಕ್ಷೆಯನ್ನು ಪ್ರಕಟಿಸ್ತಾರೆ. ಆದ್ರಿಂದ ಅದಕ್ಕೂ ನ್ಯಾಯಾಧೀಶರಿಗೂ ಯಾವುದೇ ಸಂಬಂಧ ಇಲ್ಲ. ಅದೇ ರೀತಿ ಕೃಷ್ಣ ಅಲ್ಲಿ ಅವನ ಕೆಲಸ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ನಡಿಬೇಕು ಅಂತ ನಿಯಮಗಳನ್ನು ಮಾಡಿದ್ದಾನೆ. ಅದರ ಪ್ರಕಾರ ನಡೆಯದಿದ್ರೆ ನಮಗೆ ಶಿಕ್ಷೆ ಆಗ್ತದೆ. ಅದನ್ನು ಬೇರೆ ಅಧಿಕಾರಿಗಳು ಮಾಡ್ತಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯ ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ಮತ್ತೆ ಮತ್ತೆ ನಾಶ ಆಗ್ತದೆ. ಅಂದ್ರೆ ಕೃಷ್ಣನ ಅಧ್ಯಕ್ಷತೆಯಲ್ಲಿ ಎಲ್ಲವೂ ನಡೆಯುತ್ತಾ ಇದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ನನ್ನ ಅಧ್ಯಕ್ಷತೆಯಲ್ಲಿ ಈ ಐಹಿಕ ಜಗತ್ತು ಕಾರ್ಯನಿರ್ವಹಿಸುತ್ತದೆ. ಅವನ ಕಣ್ಣಿನ ನೋಟದಿಂದಲೇ ಈ ಜಗತ್ತು ಸೃಷ್ಟಿಯಾಗ್ತದೆ. ಮತ್ತೆಲ್ಲವೂ ಪ್ರಕೃತಿಯ ನಿಯಮದಂತೆ ನಡೆಯುತ್ತದೆ. ಒಂದು ಹೂವಿದ್ರೆ ಅದರ ಪರಿಮಳ ನಮಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ಆದ್ರೆ ಹೂ ಬೇರೆ, ಪರಿಮಳ ಬೇರೆ. ಅದೇ ರೀತಿಯ ಸಂಬಂಧ ಕೃಷ್ಣನಿಗೆ ಈ ಜಗತ್ತಿನೊಂದಿಗೆ ಇರುವಂತಹದ್ದು. ಅವನು ಸೃಷ್ಟಿ ಮಾಡಿದ್ದಾನೆ, ಬೇರೆ ಬೇರೆ ರೀತಿಯ ಅಧಿಕಾರಿಗಳನ್ನು ನಿಯೋಜಿಸಿದ್ದಾನೆ, ನಿಯಮಗಳನ್ನು ಮಾಡಿದ್ದಾನೆ. ಅದರ ಪ್ರಕಾರ ಈ ಜಗತ್ತು, ಈ ಐಹಿಕ ಪ್ರಕೃತಿ ಕೆಲಸ ಮಾಡ್ತದೆ. ಅವಜಾನಾಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಕೃಷ್ಣ 5,000 ವರ್ಷಗಳ ಹಿಂದೆ ಮಥುರಾ ಧಾಮದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಜನ್ಮ ತಾಳ್ತಾನೆ. ಅವನ ಹುಟ್ಟು ನಮ್ಮ ಹುಟ್ಟಿನ ಹಾಗೆ ಅಲ್ಲ. ಅವನ ಜನನ ಬೇರೆ, ನಮ್ಮ ಜನನ ಬೇರೆ. ಅವನು ಅವತಾರ ಮಾಡುವುದು, ನಾವು ಹುಟ್ಟುವುದು, ಬಲಾತ್ಕಾರವಾಗಿ ಹುಟ್ಟುವುದು. ಇದನ್ನು ನಾವು ನೋಡಿದ್ದೇವೆ, ಹಿಂದೆ ಅಧ್ಯಯನ ಮಾಡಿದ್ದೇವೆ. ಆದ್ರೂ ಮೂರ್ಖರು, ಜ್ಞಾನವಿಲ್ಲದ ಮೂರ್ಖರು, ಮೂಢ ಅಂತ ಕರೀತಾನೆ ಇಲ್ಲಿ ಕೃಷ್ಣ ಅವರನ್ನು. ಮೂಢರು ಅಂತ ಹೇಳ್ತಾನೆ, ಮೂರ್ಖರು ಅಂತ ಹೇಳ್ತಾನೆ. ಅವನೊಬ್ಬ ಸಾಮಾನ್ಯ ಮನುಷ್ಯ. ಕೃಷ್ಣ ಇತ್ತೀಚೆಗೆ 5,000 ವರ್ಷಗಳ ಹಿಂದೆ ತಾನೆ. ಅದರಿಂದ ಅವನೊಬ್ಬ ಸಾಮಾನ್ಯ ಮನುಷ್ಯ.
ಉತ್ತಮ ಆಡಳಿತಗಾರ ಅಥವಾ ಚತುರ ರಾಜಕಾರಣಿ ಅವನು ಎಂದೆಲ್ಲ ವರ್ಣಿಸ್ತಾರೆ. ನೀವು ಕೇಳಿರ್ಬೋದು ಭಾಷಣಗಳಲ್ಲಿ ಕೆಲವು ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡವರು ಈ ಮಾತನ್ನು ಹೇಳೋದು. ಅವರು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಭಗವಂತ ಅಂತ ಹೇಳಿ ಅವರು ಅಂಗೀಕರಿಸುವುದಿಲ್ಲ. ಅವರಿಗೆ ನಂಬಿಕೆ ಇಲ್ಲ ಅದರಲ್ಲಿ. ಯಾಕೆಂತ ಹೇಳಿದ್ರೆ ಒಂದು ರೀತಿ ಒಂದು ವೇಳೆ ಅವರು ಅವನನ್ನು ದೇವೋತ್ತಮ ಪರಮಪುರುಷ ಎಲ್ಲದರ ಒಡೆಯ ಅವನು ಅಂತ ಒಂದು ವೇಳೆ ಅವರು ಅಕ್ಸೆಪ್ಟ್ ಮಾಡಿಬಿಟ್ರೆ ಮತ್ತೆ ಇವರು ಬಲಹೀನರಾಗ್ತಾರೆ. ಇವರು ಹೇಳೋದನ್ನು ಯಾರು ನಂಬುದಿಲ್ಲ. ಒಂದು ರೀತಿ ಅಸೂಯೆ ಅದು. ಆ ರೀತಿ ಆ ಅಸೂಯೆಯಿಂದ ಅವರು ಆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಕೃಷ್ಣನನ್ನು. ಆಮೇಲೆ ಅವನು ಕೃಷ್ಣ ದೇವರಂತ ಒಪ್ಪಿಕೊಂಡ್ರೆ ಮತ್ತೆ ಅವನೇ ಮುಖ್ಯವನಾಗಿ ಬಿಡ್ತಾನೆ. ಇವರನ್ನು ಯಾರು ಕ್ಯಾರ್ ಮಾಡೋದಿಲ್ಲ. ಆದ್ರಿಂದ ಅವರು ಆ ರೀತಿ ಮಾತಾಡ್ತಾರೆ. ಅಂಥವರನ್ನೆಲ್ಲ ಕೃಷ್ಣ ಮೂಢ ಅಂತ ಕರೆದಿದ್ದಾನೆ. ಮೂರ್ಖರು ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟಿದ್ದಾನೆ ಇಲ್ಲಿ ಕೃಷ್ಣ. ಬ್ರಹ್ಮ ಸಂಹಿತೆಯಲ್ಲಿ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣಂ. ಅದರಿಂದ ಭಗವದ್ಗೀತೆಯ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಭಗವಂತ ಯಾರು, ಕೃಷ್ಣ ಯಾರು, ಅವನ ಉಪದೇಶಗಳು ಏನು, ಯಾಕಿದನ್ನು ನಾವು ಅಧ್ಯಯನ ಮಾಡ್ಬೇಕು ಅಂತ. ಆದ್ದರಿಂದ ಇಂಥ ಮೂಢರಿಂದ ಯಾರು ಕೃಷ್ಣನನ್ನು ಸಾಮಾನ್ಯ ಮನುಷ್ಯ, ನಮ್ಮಂತೆ ಅವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಯಾರು ಪರಿಗಣಿಸ್ತಾರೋ, ಯಾರು ವ್ಯಾಖ್ಯಾನ ಮಾಡ್ತಾರೋ ಅಂಥವರಿಂದ ನಾವು ದೂರ ಇರುವುದೇ ಉತ್ತಮ. ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀನ್ಮಾಸುರೀಂ ಚೈವ ಪ್ರಕೃತಿ ಮೋಹಿನೀಂ ಶ್ರಿತಾ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಕೃಷ್ಣ ಇಂಥವರನ್ನು ಈ ರೀತಿ ಕೃಷ್ಣನನ್ನು ಯಾರು ವ್ಯಾಖ್ಯಾನ ಮಾಡ್ತಾರೋ, ಭಗವದ್ಗೀತೆಯನ್ನು ವ್ಯಾಖ್ಯಾನ ಮಾಡ್ತಾರೋ, ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ಹೇಳಿ ಅಂಗೀಕಾರ ಮಾಡ್ತಾರೋ ಅಂಥವರನ್ನು ರಾಕ್ಷಸಿ ಪ್ರವೃತ್ತಿಯವರು ಅಂತ, ರಾಕ್ಷಸರು ಅಂತ ಕರೆದ್ಬಿಟ್ಟಿದ್ದಾನೆ ಕೃಷ್ಣ. ಒಂದೇ ಮಾತಲ್ಲಿ ರಾಕ್ಷಸಿ ಪ್ರವೃತ್ತಿಯವರು ಅಂತ ಹೇಳಿದ್ದಾನೆ. ಇದಕ್ಕಿಂತ ಜಾಸ್ತಿ ನಾವು ಅದರಲ್ಲಿ ವಿವರಣೆ ಕೊಡುವಂಥದ್ದು ಏನಿಲ್ಲ ಅದಕ್ಕೆ, ಈ ಶ್ಲೋಕಕ್ಕೆ. ಇನ್ನು ಕೆಲವರು ಕಪಟ ರೀತಿಯಲ್ಲಿ ಕೃಷ್ಣನ ಭಕ್ತಿ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಹೊರಗೆ ತೋರಿಸ್ಕೊಳ್ತಾ ಇರ್ತಾರೆ, ನಾನು ಕೃಷ್ಣ ಭಕ್ತ, ಕೃಷ್ಣ ಆದ್ರೆ ಭಕ್ತಿ ಮಾರ್ಗದಲ್ಲಿ ಇದ್ದೇವೆ ಅಂತಲೂ ಹೇಳ್ಕೊಳ್ತಾರೆ. ಆದ್ರೆ ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಹೇಳಿದಾನೋ ಅದನ್ನು ಅವರು ಅಂಗೀಕರಿಸುವುದಿಲ್ಲ. ತಮ್ಮದೇ ಊಹಾತ್ಮಕ ಚಿಂತನೆ ಮಾಡ್ತಾ ಇರ್ತಾರೆ, ಬೇರೆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇರ್ತಾರೆ. ಅವರು ಜ್ಞಾನ ಪಡೆದ್ರು ಕೂಡ ಅದು ಎಲ್ಲವೂ ಸೋತು ಹೋಗ್ತದೆ. ಅದರಿಂದ ಯಾವುದೇ ಲಾಭ ಇಲ್ಲ. ಅವರು ಮುಕ್ತಿಯ ಪಥಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಂಸ್ಕಾರ ಅಥವಾ ಅವರ ಭಕ್ತಿ ಏನವರು ಭಕ್ತಿ ಮಾಡ್ತಾ ಕಪಟನವಾಗಿ ಭಕ್ತಿ ತೋರಿಸ್ತಾ ಇದ್ದಾರೋ ಅದೆಲ್ಲ ಸೋತು ಹೋಗ್ತದೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಅಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಆದ್ರೆ ಭ್ರಾಂತಿಗೆ ಸಿಲುಕದ ಜೀವಿಗಳು, ದ್ವಂದ್ವಕ್ಕೆ ಸಿಲುಕದ ಜೀವಿಗಳು ಯಾವಾಗಲೂ ನನ್ನ ರಕ್ಷಣೆಯಲ್ಲಿ ಇರುತ್ತಾರೆ, ಅವರ ರಕ್ಷಣೆ ನನ್ನದು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಅವರಿಗೆ ಯಾರು ಕೃಷ್ಣ ಭಕ್ತಿಯಲ್ಲಿ ಇದ್ದಾರೋ ಅವರಿಗೆ ಕೃಷ್ಣನ ಪೂರ್ತಿ ರಕ್ಷಣೆ ಇದೆ. ಅವರಿಗೆ ಐಹಿಕ ವಸ್ತುಗಳಲ್ಲಿ ಆಸಕ್ತಿ ಇಲ್ಲ. ಇಂಥವರನ್ನು ಮಹಾತ್ಮ ಎಂದು ಕೃಷ್ಣ ವರ್ಣಿಸಿದ್ದಾನೆ. ಯಾರು ಮಹಾತ್ಮರು, ಯಾವ ಭ್ರಾಂತಿಗೆ ಸಿಕ್ಲಿಲ್ಲ, ಯಾರು ಯಾವ ಭ್ರಾಂತಿಗೂ ಒಳಗಾಗುವುದಿಲ್ಲವೋ
ಯಾವ ದ್ವಂದ್ವಕ್ಕೂ ಒಳಗಾಗದೆ ಕೃಷ್ಣನೇ ಎಲ್ಲದಕ್ಕೂ ಮೂಲ, ಅವನು ಅವ್ಯಯನು, ಎಲ್ಲದರ ಒಡೆಯ ಕೃಷ್ಣ, ಅವನು ಭಗವಂತ. ದಾಸರು ಹಾಡ್ತಾರೆ, ಪಾಡಿದರೆ ಎನ್ನ ಒಡೆಯನ ಪಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ. ಪುರಂದರದಾಸರ ಹಾಡಿದು. ಅವ್ರು ಬೇರೆ ಯಾರನ್ನೂ ಆಶ್ರಯಿಸುವುದಿಲ್ಲ, ಕೇವಲ ಭಗವಂತನನ್ನು ಮಾತ್ರ ಆಶ್ರಯಿಸ್ತಾರೆ. ಅಂತವರು ಮಹಾತ್ಮರು. ಯಾರು ಭಕ್ತಿ ಮಾರ್ಗದಲ್ಲಿ ಇರುತ್ತಾರೋ, ಸತತವಾಗಿ ಕೃಷ್ಣನ ಸ್ಮರಣೆ ಮಾಡುತ್ತಾರೋ ಅವನೇ ಮಹಾತ್ಮ. ಬೇರೆ ಯಾವುದೇ ವಿಧದಿಂದ ಮಹಾತ್ಮನಾಗಲು ಸಾಧ್ಯ ಇಲ್ಲ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವೃತಾಃ ನಮಸ್ಸಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಈ ಪ್ರಭುಪಾದರ ಚಿತ್ರವನ್ನು ನೋಡ್ಬೋದು ನೀವು. ಸದಾ ಭಕ್ತಿಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ 69ನೇ ವರ್ಷದಲ್ಲಿ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಯಾಕೆ? ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯರಲ್ಲಿ ಪ್ರಸಾರ ಮಾಡ್ಲಿಕ್ಕೆ, ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ಭಕ್ತಿಯನ್ನು ಪ್ರಸಾರ ಮಾಡ್ಲಿಕ್ಕೆ. ಅವರು ಮಹಾತ್ಮ, ಅಂತವರು ಮಹಾತ್ಮರು. ಇಲ್ಲಿ ಮಹಾತ್ಮನ ಲಕ್ಷಣಗಳನ್ನು ಹೇಳ್ತಾ ಇದೆ. ಸತತಂ ಕೀರ್ತನಂ, ಸತತ ಕೀರ್ತನೆ ಮಾಡ್ತಾ, ಸ್ಮರಣೆ ಮಾಡ್ತಾ, ನಿತ್ಯ ಉಪಾಸನೆಯನ್ನು ಮಾಡ್ತಾ, ನಿತ್ಯ ನಮಸ್ಕಾರವನ್ನು ಮಾಡುತ್ತಾ, ಸತತವಾಗಿ ಚಿಂತನೆಯನ್ನು ಮಾಡ್ತಾ ಇರುವವನು ಮಹಾತ್ಮ. ಕೃಷ್ಣನಲ್ಲಿರುವಂತಹ ಅತಿಶಯ ಪ್ರೇಮವೇ ಭಕ್ತಿ. ಹೇಗೆ ರೋಗಿಯಾದವನಿಗೆ ಔಷಧಿಯೊಂದಿಗೆ ಪಥ್ಯವೂ ಮುಖ್ಯವೋ, ಅದೇ ರೀತಿ ಭಕ್ತಿಯಾದವನಿಗೆ ಸತತ ಕೀರ್ತನೆ ಮಾಡ್ತಾ ಬೇರೆ ಬೇರೆ ಸೇವೆಗಳಲ್ಲಿ ತೊಡಗಿರುವುದು ಕೂಡ ಮುಖ್ಯ. ಆ ರೀತಿ ಅದು ಗೃಹಸ್ಥನಾಗಿರ್ಬೋದು, ಬ್ರಹ್ಮಚಾರಿ ಆಗಿರ್ಬೋದು, ಅಥವಾ ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು. ಅವನು ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಇರ್ಬೋದು, ಭಕ್ತಿ ಸೇವೆಯನ್ನು ಮಾಡ್ಬೋದು. ಯಾವ ಮೂಲೆಯಲ್ಲಿದ್ರು ಕೂಡ ಭಕ್ತಿ ಸೇವೆಯನ್ನು ಮಾಡ್ಬೋದು. ಅಂತವನು ಮಹಾತ್ಮ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ, ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಕೃಷ್ಣ ಇಲ್ಲಿ ತನ್ನ ಐಶ್ವರ್ಯಗಳನ್ನು ತೋರಿಸ್ತಾ ಇದ್ದಾನೆ. ಕೃಷ್ಣ ಮುಂದುವರಿದು ಹೇಳ್ತಾನೆ, ಸೃಷ್ಟಿಯಾದ ವಿಶ್ವದ ಎಲ್ಲಾ ಚರಾಚರ ಅಭಿವ್ಯಕ್ತಿಗಳಿಗೂ ನನ್ನಿಂದ ಪ್ರಕಟವಾಗಿದೆ. ನಾನೇ ತಂದೆ, ನಾನೇ ತಾಯಿ, ನಾನೇ ವೇದಗಳ ಗುರಿ, ನಾನೇ ಓಂಕಾರ, ನಾನೇ ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವವೇದ, ನಾನೇ ಎಲ್ಲವೂ, ನಾನೇ ವಿಶ್ವದ ತಂದೆ. ಇದು ಸರಳವಾಗಿ ಅರ್ಥ ಆಗುವಂಥದ್ದು. ಇದಕ್ಕೆ ಹೆಚ್ಚಿನ ವಿವರಣೆ ಏನು ಬೇಡ, ಎಲ್ಲವೂ ಕೃಷ್ಣನೇ. ಸಿಂಪಲ್ ಆಗಿದೆ, ಸರಿಯಾಗಿ ಅರ್ಥ ಆಗುವಂಥದ್ದು. ದೃಢವಾದ ನಂಬಿಕೆ ಬೇಕು, ದೃಢವಾದ ವಿಶ್ವಾಸ ಬೇಕು, ಅಷ್ಟೇ ಬೇಕಾದದ್ದು ಇದಕ್ಕೆ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಕೃತ್ ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗುರಿ, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ದಾಸರು ಹಾಡ್ತಾರೆ, ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ ಅಂತ. ಯಾವುದು ಗತಿ, ಯಾವುದು ಗುರಿ? ಕೃಷ್ಣನಲ್ಲಿ, ಕೃಷ್ಣನ ಧಾಮಕ್ಕೆ ಹೋಗುವುದೇ ನಮ್ಮ ಗುರಿ. ಜನರಿಗೆ ಗುರಿ ಯಾವುದಂತಲೇ ಗೊತ್ತಿಲ್ಲ. ಈಗ ದ್ವಂದ್ವದಲ್ಲಿ ಸಿಕ್ಕಿ ಭ್ರಾಂತಿಯಿಂದ ಅಲೆದಾಡ್ತಾ ಇದ್ದಾರೆ ಅವರು. ಬೇರೆ ಬೇರೆ ಗುರಿಗಳನ್ನು ಇಟ್ಟುಕೊಂಡು ಅದನ್ನು ತಲುಪಲಾರದೆ ಈ ಚಕ್ರದಲ್ಲಿ, ಅಂದ್ರೆ ಜನನ ಮರಣಗಳ, ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳೋ ಈ ಚಕ್ರದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಇದನ್ನು ಅರಿತರೆ ಸಾಕು, ಈ ಶ್ಲೋಕವನ್ನು ಓದಿದ್ರೆ ಸಾಕು, ಬೇರೆಲ್ಲದರಿಂದ ಬಿಡುಗಡೆ ಹೊಂದಿ ನಾವು ಕೃಷ್ಣನ ಪೂಜೆ ಮಾಡ್ಬೋದು,
ಅವನಲ್ಲಿ ಭಕ್ತಿ ಇಟ್ರೆ ನಮ್ಗೆ ಏನಾಗ್ತದೆ ಹೇಳೋದನ್ನು ಅರ್ಥ ಮಾಡ್ಕೊಳ್ಬಹುದು. ಕೃಷ್ಣ ಹೇಳ್ತಾನೆ, ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಎಲ್ಲವೂ ನಾನೇ, ನಾನೇ ಪೋಷಿಸುವವನು, ನಾನೇ ಗುರಿ, ನಾನೇ ಯಜಮಾನ, ನಾನೇ ಸಾಕ್ಷಿ, ನಾನೇ ನಿವಾಸ, ನಿಮ್ಮ ವಿಶ್ರಾಂತಿ ತಾಣ, ಕೊನೆಯ ವಿಶ್ರಾಂತಿ ತಾಣ ನಾನೇ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಲಿಫ್ಟ್ ಇರುವಾಗ ಯಾರಾದ್ರೂ ಮೆಟ್ಲು ಹತ್ತು ಹೋಗ್ತಾರಾ? ಆದ್ರಿಂದ ಭಕ್ತಿ ಮಾರ್ಗದ ಮೂಲಕ ನೇರವಾಗಿ ನಾವು ಭಗವದ್ಧಾಮವನ್ನು ಸೇರುವುದು ಉತ್ತಮ. ಅದು ಬುದ್ಧಿವಂತರ ಲಕ್ಷಣ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮೃತ್ಸಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ. ತನ್ನ ವಿವಿಧ ಶಕ್ತಿಗಳ ಮೂಲಕ ಕೃಷ್ಣ ನಮಗೆ ಬೆಳಕು, ಶಾಖ ಮತ್ತು ಮಳೆಯನ್ನು ಕೊಡ್ತಾನೆ. ಅವನೇ ಮಳೆಯನ್ನು ಕೊಡ್ತಾನೆ, ಮಳೆಯನ್ನು ತಡೆ ಹಿಡಿಯುತ್ತಾನೆ. ಎಲ್ಲವೂ ಅವನೇ, ಎಲ್ಲವೂ ನನ್ನಲ್ಲಿದೆ. ಚೇತನ ಮತ್ತು ಜಡವಸ್ತು ಎರಡೂ ಕೂಡ ನನ್ನಲ್ಲಿದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ತ್ರೈವಿದ್ಯಾ ಮಾಂ ಸೋಮಪಃ ಭೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕ ಮಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ವೇದಗಳನ್ನು ಅಭ್ಯಾಸ ಮಾಡಿ, ಸೋಮರಸವನ್ನು ಪಾನ ಮಾಡಿ, ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ವೇದಗಳನ್ನು ಅಧ್ಯಯನ ಮಾಡುವವರನ್ನು ಸಮಾಜ ಬಹಳವಾಗಿ ಗೌರವಿಸ್ತದೆ. ವೇದ ವಿದ್ವಾಂಸ ಅಂತ ಹೇಳಿ ಕೊಂಡಾಡ್ತಾರೆ ಅವರನ್ನು. ಆದರೆ ಕೆಲವರು, ಎಲ್ಲರಿಗೂ ನಾನು ಹೇಳುವುದಿಲ್ಲ, ಕೆಲವರಿಗೆ ವೇದವನ್ನು ಅಭ್ಯಾಸ ಮಾಡಿ ಅದರ ವೇದಾಂತ ಏನು ಅಂತ ಅರ್ಥ ಆಗುವುದಿಲ್ಲ, ಅದರ ಗುರಿಯನ್ನು ಅವರು ತಲುಪುವುದಿಲ್ಲ. ವೇದವನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ರೀತಿಯ ಯಜ್ಞಗಳನ್ನು ಮಾಡಿ ಅವರು ದೇವತೆಗಳ ಲೋಕವನ್ನು ಸೇರಿ ಅಲ್ಲಿ ಉತ್ತಮ ಮಟ್ಟದ ಇಂದ್ರಿಯ ಸುಖಗಳನ್ನು ಅನುಭವಿಸಿ ಪುನಃ ಈ ಚಕ್ರಕ್ಕೆ ಸಿಗುತ್ತಾರೆ. ಪುನಃ ಅವರು ಭೂಮಿಗೆ, ಯಾಕೆಂತ ಹೇಳಿದ್ರೆ ನಿನ್ನೆ ನಾವು ನೋಡಿದ್ದೇವೆ, ಬ್ರಹ್ಮನಿಂದ ಹಿಡಿದು ಊರ್ಧ್ವಲೋಕವಾದ ಬ್ರಹ್ಮಲೋಕದಿಂದ ಹಿಡಿದು ಅಧೋಲೋಕದವರೆಗೆ ಎಲ್ಲವೂ ನಾಶವಾಗುವಂತದ್ದು. ಅಲ್ಲಿಗೆ ಹೋದ್ರೆ ಅಲ್ಲಿ ಹೋದವರು ಕೂಡ ನಾಶವಾಗುವವರೇ. ಪುನಃ ಈ ಜನನ ಮರಣಗಳ ಈ ಚಕ್ರಕ್ಕೆ ಸಿಗ್ಬೇಕಾಗ್ತದೆ. ತೇ ತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ ಏವಂ ತ್ರೈಧರ್ಮ ಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಅವರು ಹೀಗೆ ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ ಮೂರು ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಅಂದ್ರೆ ವೇದಗಳನ್ನು ಅರಿತು ಅದರ ವೇದಾಂತವನ್ನು ಕೂಡ ಅರಿತುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ವೇದಾಂತ ಅಂದ್ರೆ ವೇದಗಳ ಗುರಿ ಕೃಷ್ಣ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂದ್ರೆ ಅವ್ರು ಯಾವುದೇ ಲೋಕಕ್ಕೂ ಹೋದ್ರು ಅಲ್ಲಿ ಅವರ ಪುಣ್ಯ ತೀರಿದ ಮೇಲೆ ಅವರ ಪುಣ್ಯದ ಏನು ಅವರು ಪುಣ್ಯವನ್ನು ಸಂಪಾದಿಸಿಕೊಂಡು ಹೋಗಿದಾರೋ ಅದು ಮುಗಿದ ಮೇಲೆ ಅವರು ಪುನಃ ಈ ಮರ್ತ್ಯಲೋಕಕ್ಕೆ, ಈ ಭೂಮಿಗೆ ಅವರು ಹಿಂದಿರುಗಬೇಕು. ಪುನಃ ಈ ಚಕ್ರದಲ್ಲಿ ಸಿಕ್ಕಾಕೊಳ್ಬೇಕು. ಅವ್ರು ಬೇರೆ ಏನನ್ನೂ ಸಾಧನೆ ಮಾಡುವುದಿಲ್ಲ, ಬರೀ ಹುಟ್ಟಿ ಸಾಯುವುದನ್ನಷ್ಟೇ ಸಾಧನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ತಿರುಗುವ ಈ ಚಕ್ರದಿಂದ ತಪ್ಪಿಸಿಕೊಳ್ಳುವುದು ನಮ್ಮ ಗುರಿಯಾಗಿರ್ಬೇಕು. ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ ಇದೊಂದು ಸಂಸ್ಥೆಯ ಧ್ಯೇಯವಾಕ್ಯ ಅಲ್ವಾ, ಎಲ್ಲರಿಗೂ ಗೊತ್ತಿದೆ.
ಇದು ಕೃಷ್ಣನ ವಾಕ್ಯ. ನಿನ್ನ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ ಕೃಷ್ಣ ಹೇಳ್ತಾನೆ. ನಾವು ನಮ್ಮ ಯೋಗಕ್ಷೇಮದ ಜವಾಬ್ದಾರಿಯನ್ನು ಬೇರೆ ಯಾರಿಗೂ ಕೊಡ್ಬೇಕಾಗಿಲ್ಲ. ಕೃಷ್ಣನ ಭಕ್ತಿ ಮಾಡಿದ್ರೆ, ಭಕ್ತಿ ಮಾರ್ಗದಲ್ಲಿ ಸಾಗಿದ್ರೆ ಯೋಗಕ್ಷೇಮದ ಜವಾಬ್ದಾರಿ, ನಮ್ಮ ಯೋಗಕ್ಷೇಮದ ಜವಾಬ್ದಾರಿ ಕೃಷ್ಣ ಹೊತ್ಕೊಳ್ತಾನೆ. ಕೃಷ್ಣನ ಬಗೆಗಿನ ಜ್ಞಾನ, ಅವನ ಲೀಲೆಗಳು, ಅವನ ಅಪರಿಮಿತ ಶಕ್ತಿಯ ಬಗ್ಗೆ ನಾವು ಅರಿತಾಗ ನಮಗೆ ಅರಿವಾಗ್ತದಲ್ವಾ ನಮ್ಮ ಯೋಗಕ್ಷೇಮವನ್ನು ಯಾರು ನೋಡ್ಕೊಳ್ತಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಇಲ್ಲಿ ಹೇಳ್ತಾನೆ, ಅಂಥವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ, ಅವ್ರಿಗೆ ಏನು ಕಮ್ಮಿ ಉಂಟು ಅದನ್ನು ನಾನು ಅವ್ರಿಗೆ ಕೊಡ್ತೇನೆ, ಮತ್ತು ಇರುವುದನ್ನು ಕಾಪಾಡ್ತೇನೆ. ಏನಿದೆಯೋ ನಾನು ಅದನ್ನು ಅವರಲ್ಲಿ ಏನಿದೆಯೋ ಅದನ್ನು ನಾನು ಕಾಪಾಡುತ್ತೇನೆ, ಮತ್ತು ಅವ್ರಿಗೆ ಏನು ಕಮ್ಮಿ ಇದೆಯೋ ಅದನ್ನು ನಾನು ಅವರಿಗೆ ದಯಪಾಲಿಸ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಅದರಿಂದ ಕೃಷ್ಣನ ಸೇವೆ ಮಾಡುವ ಮೂಲಕ, ಕೃಷ್ಣನ ಭಕ್ತಿ ಮಾಡುವ ಮೂಲಕ ನಾವು ನಮ್ಮ ಆಧ್ಯಾತ್ಮಿಕ ಅಕೌಂಟ್ ಅನ್ನು ಭರ್ತಿ ಮಾಡಿ ಪ್ರೀಮಿಯಂ ಸಲ್ಲಿಸ್ತಾ ಇದ್ರೆ, ಆ ರಿಸಿಪ್ಟ್ ಅನ್ನು ಕೃಷ್ಣನಿಗೆ ತೋರಿಸಿದ್ರೆ ನಮ್ಮ ಯೋಗಕ್ಷೇಮದ ಜವಾಬ್ದಾರಿ ಅವನು ಕೊಡ್ತಾನೆ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ಅವಿಧಿಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ನಾನು ಹೇಳಿದಾನೆ, ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ನೀವ್ ಯಾರಿಗೂ ನಮಸ್ಕಾರ ಮಾಡಿದ್ರು ಕೂಡ ಆ ದೇವರ ಹೃದಯದಲ್ಲಿರೋ ಭಗವಂತನಿಗೆ ಅದು ತಲುಪ್ತದೆ. ಆದ್ರೆ ಯಾಕೆ ಅಷ್ಟು ಕಷ್ಟಪಟ್ಟು ತಪ್ಪು ದಾರಿಯಲ್ಲಿ ನಾವು ಮಾಡಬೇಕು? ಕೃಷ್ಣ ಹೇಳಿದಾನೆ, ನೇರವಾಗಿ ನನ್ನ ಬಳಿಗೆ ಬನ್ನಿ, ನೇರವಾಗಿ ನನ್ನನ್ನು ಪೂಜೆ ಮಾಡಿ. ಸುಲಭದ ದಾರಿಯನ್ನು ಕೊಟ್ಟಿದ್ದಾನೆ ನಮ್ಗೆ. ಯಾಕೆ ಸುತ್ತು ಬಳಸಿ ಪೂಜೆ ಮಾಡಬೇಕು? ಕೊಂಬೆರೆಂಬೆಗಳಿಗೆ ಎಲೆಗಳಿಗೆ ನೀರು ಉಣಿಸುವುದಕ್ಕಿಂತ ನೇರವಾಗಿ ಮರದ ಬೇರಿಗೆ ನೀರು ಹಾಕಿದ್ರೆ ಮರ ಚಿಗುರ್ತದೆ, ಹಣ್ಣು ಹಂಬಲಗಳನ್ನು ನೀಡ್ತದೆ, ಫಲಪುಷ್ಪಗಳನ್ನು ನೀಡ್ತದೆ. ಆದ್ರಿಂದ ಭಗವದ್ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ನಾವು ಬದುಕಿದ್ರೆ ನಾವು ಆದಷ್ಟು ಬೇಗ ಈ ಚಕ್ರದಿಂದ ಬಿಡುಗಡೆ ಹೊಂದಿ ಭಗವದ್ಧಾಮಕ್ಕೆ ತಲುಪಬಹುದು. ಯಾಂತಿ ದೇವವೃಥಾ ದೇವಾನ್ ಪೃಥಿನ್ಯಾಂತಿ ಪಿತೃವೃಥಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಈಗ ನಾವೇ ನಿಶ್ಚಯ ಮಾಡ್ಬೇಕು ನಾವೆಲ್ಲಿಗೆ ಹೋಗ್ಬೇಕು ಅಂತ. ಕೃಷ್ಣ ಹೇಳಿದಾನೆ ಹೀಗೆ, ಯಾರ್ಯಾರನ್ನು ಪೂಜೆ ಮಾಡ್ತಾರೋ ಅವರವರ ಬಳಿಗೆ ಹೋಗ್ತಾರೆ, ನನ್ನನ್ನು ಯಾರು ಪೂಜೆ ಮಾಡ್ತಾರೋ ನನ್ನಲ್ಲಿಗೆ ಬರ್ತಾರೆ ಅಂತ. ಈಗ ನಾವೇ ಡಿಸೈಡ್ ಮಾಡ್ಬೇಕು ನಾವು ಯಾರನ್ನು ಪೂಜೆ ಮಾಡ್ಬೇಕು ಅಂತ. ದುರದೃಷ್ಟವಶಾತ್ ಕೆಲವರಿಗೆ ಈ ಧಾಮದ ಬಗ್ಗೆ, ಕೃಷ್ಣನ ಧಾಮದ ಬಗ್ಗೆ ತಿಳುವಳಿಕೆ ಇಲ್ಲ. ಆದ್ರಿಂದ ಭಗವದ್ಗೀತೆಯ ಪ್ರಸಾರ ಅತ್ಯಗತ್ಯ. ದಾರಿ ತಪ್ಪಿ ನಡೆಯುತ್ತಿರುವಂತಹ ಈ ಜನತೆಗೆ ನಾವು ಭಗವದ್ಗೀತೆಯ ಜ್ಞಾನವನ್ನು ಕೊಟ್ರೆ, ಒಂದು ಮಾತಿದೆಯಲ್ಲ, ಜನಸೇವೆ ಜನಾರ್ದನ ಸೇವೆ ಅಂತ, ಅದು ಜನಾರ್ದನನ ಸೇವೆ ಆಗ್ತದೆ. ಯಾಕಂತ ಹೇಳಿದ್ರೆ ಆ ರೀತಿ ಎಷ್ಟೋ ಜನರಿಗೆ ಈ ದಾರಿ ಗೊತ್ತಿಲ್ಲ, ಇಂತಹ ಒಂದು ಕೃಷ್ಣನ ಪರಮಧಾಮದ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ, ಅವರು ತುಂಬಾ ಕೆಳಮಟ್ಟದಲ್ಲಿದ್ದಾರೆ. ಅಂಥವರಿಗೆ ನಾವು ಈ ಜ್ಞಾನವನ್ನು ಕೊಟ್ರೆ ಅವರು ಉಪಕೃತರಾಗ್ತಾರೆ. ಕೃಷ್ಣ ಹೇಳ್ತಾನೆ ಹೀಗೆ, ಇದೊಂದು ತುಂಬಾ ಅರ್ಥವತ್ತಾದ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪ್ರಯತ್ನಾಮಿ ಮಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಕೃಷ್ಣ ಏನು ಜಾಸ್ತಿ ಕೇಳುವುದಿಲ್ಲ ನಮ್ಮಿಂದ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಕೃಷ್ಣ ಹೇಳ್ತಾನೆ ಅವನಿಗೆ ಪ್ರೀತಿಯಿಂದ
ಪ್ರೀತಿಯಿಂದ ಏನು ಕೊಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಾರು ಏನ್ ಬೇಕಾದ್ರೂ ಕೊಡ್ಬೋದು, ಆದ್ರೆ ಮಿನಿಮಮ್ ಇಷ್ಟು ಕೊಟ್ರೆ ಸಾಕು ಅವನಿಗೆ. ಒಂದು ಎಲೆ ಅಂತ ಹೇಳಿ ಉದ್ಧರಿಸ ಅವನು. ನಾವು ನೋಡುವಂಥದ್ದು ತುಳಸಿ ಎಲೆ. ತುಳಸಿ ಎಲ್ಲಿಯೂ ಸಿಗ್ತದೆ ನಿಮಗೆ ಅಲ್ವಾ, ಮನೆಯಲ್ಲಿ. ಅದು ಎಲ್ಲಿ ಬೇಕು ನಟ್ರು ಅದು ಬದುಕಿ ಕೊಡ್ತದೆ. ಪಾಟ್ ಅಲ್ಲಿ ಕೂಡ ನಡ್ಬೋದು ನಮಗೆ. ಒಂದು ಹೂ, ಒಂದು ಹಣ್ಣು. ಹೂ ಕೂಡ ನಮಗೆ ಬೇಕಾದಷ್ಟು ಸಿಗ್ತದೆ, ಹಣ್ಣು ಕೂಡ ನಾವು ನಮಗೆ ತಿನ್ಲಿಕ್ಕೆ ಅಂತ ತಂದಿರ್ತೇವೆ. ಒಂದಿಷ್ಟು ನೀರು, ಅದಿಲ್ಲದೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಪಿಸಿದ್ರೆ ಸಾಕು, ನಾನು ಸ್ವೀಕರಿಸ್ತೇನೆ ಅಂತ. ಇದು ಜಗತ್ತಿನ ಯಾವ ಮೂಲೆಯಲ್ಲಿ ಕೂಡ ನಿಮಗೆ ಸಿಗ್ತದೆ. ಕೃಷ್ಣ ನಾನು ಏನಿಲ್ಲಿ ಬಯಸ್ತಿದ್ದೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಕೃಷ್ಣ ಕೇಳಿದನ್ನು ನಾವು ಕೊಡಬೇಕು. ಕೃಷ್ಣ ಇಲ್ಲಿ ಮಾಂಸ, ಮೀನು, ಮೊಟ್ಟೆಗಳನ್ನು ಕೇಳಲಿಲ್ಲ, ನೆನಪಿಟ್ಕೊಳ್ಳಿ. 3ನೇ ಅಧ್ಯಾಯದಲ್ಲಿ ಹೇಳಿದಾನೆ ಯಜ್ಞಶೇಷ ಮಾತ್ರ ಪರಿಶುದ್ಧ ಅಂತ. ಆದ್ರಿಂದ ನಾವು ಏನು ಕೃಷ್ಣನಿಗೆ ಅರ್ಪಿಸ್ತೇವೋ ಅದನ್ನು ನಾವು ಯಜ್ಞಶೇಷವಾಗಿ ಸ್ವೀಕರಿಸ್ಬೇಕು. ಆದ್ರಿಂದ ಅವನಿಗೆ ಅರ್ಪಣೆ ಮಾಡದಂತಹ ಆಹಾರವನ್ನು ನಮಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ನಾವು ಅರ್ಪಣೆ ಮಾಡಬೇಕು ಅದನ್ನು ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಆದ್ರಿಂದ ನಮಗಿಂತ ಇಲ್ಲಿ ಬೇಕಾದಷ್ಟು ತರಕಾರಿಗಳಿವೆ, ಹಣ್ಣುಗಳಿವೆ, ಧಾನ್ಯಗಳಿವೆ, ಹಾಲು, ಮೊಸರು, ಇದೆಲ್ಲವನ್ನು ದೇವರು ಸ್ವೀಕಾರ ಮಾಡ್ತಾನೆ. ಇದನ್ನು ನಾವು ದೇವರಿಗೆ ಅರ್ಪಿಸಿ ನಾವು ಸ್ವೀಕರಿಸಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯ ಸ ಕೌಂತೆಯ ತತ್ಪುರುಷ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ನನಗೆ ಕಾಣಿಕೆಯಾಗಿ ಅರ್ಪಿಸು. ಯಾವುದನ್ನು ಮಾಡಿದ್ರು ಕೂಡ, ನಾವು ಏನು ಮಾಡಿದ್ರು ಕೂಡ ಕೊನೆಗೆ ಕೃಷ್ಣಾರ್ಪಣಂ ಅಂತ ಹೇಳ್ಬಿಡ್ಬೇಕು. ನೀವು ನೋಡಿರ್ಬೋದು, ಧಾರ್ಮಿಕ ವಿಧಿಗಳನ್ನು ಮಾಡಿದ್ರು ಕೊನೆಗೆ ಅಲ್ಲಿ ಬ್ರಹ್ಮಾರ್ಪಣ ಅಂತ ಬಿಡ್ತಾರೆ. ಅದು ನಿಜವಾಗಿ ಕೃಷ್ಣಾರ್ಪಣವೇ. ಏನು ಮಾಡಿದ್ರು ಅದು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಸಾಗಿದ ಹಾಗೆ. ಇದಕ್ಕೆ ಅರ್ಚನೆ ಅಂತ ಹೆಸರು. ಏನು ಮಾಡಿದ್ರು ಕೂಡ ಅದನ್ನು ಕೃಷ್ಣಾರ್ಪಣ ಮಾಡುವಂತಹದ್ದನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾರು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು, ಅವನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಅವನೇ ಸೃಷ್ಟಿಸಿದ ಜೀವಿಗಳಲ್ಲಿ ಅವನಿಗೆ ಯಾವುದೇ ಭೇದ ಭಾವ ಇಲ್ಲ. ಕೃಷ್ಣ ಭೇದ ಭಾವ ಮಾಡೋದಿಲ್ಲ. ಆದ್ರೂ ಕೂಡ ಯಾರು ಭಕ್ತಿ ಮಾಡ್ತಾರೋ, ಭಕ್ತಿ ಸೇವೆಯನ್ನು ಮಾಡ್ತಾರೋ ಅಂಥವರು ನನಗೆ ಪ್ರಿಯರಾದವರು, ಅವರು ನನ್ನ ಸ್ನೇಹಿತರು, ಅವನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನ ಸ್ನೇಹಿತ. ಕೃಷ್ಣ ಭಕ್ತರಿಗೆ ವಿಶೇಷ ಕೃಪೆಯನ್ನು ತೋರ್ತಾನೆ ಅಂತ ನಾವು ಇದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಸುದುರಾಚಾರ ಎನ್ನೋ ಪದ ಒಂದು ಇಲ್ಲಿದೆ. ಅಪಿ ಚೇತ್ ದುರಾಚಾರ ಅಂದ್ರೆ ಇದು ದೇಹಕ್ಕೆ ಸಂಬಂಧಿಸಿದ ಒಂದು ಪದ ಬಳಕೆ ಆದದ್ದಿಲ್ಲಿ. ಜೀವಿ ಕೆಲವು ಸಲ ತನ್ನ ನಿಗದಿತ ಕರ್ತವ್ಯಗಳನ್ನು ಮಾಡ್ಬೇಕಾಗ್ತದೆ. ಅಂತ ಸಮಯದಲ್ಲಿ ಅವನು ಅವನು ಮಾಡುವಂತಹ ಕೆಲಸಗಳು ಕೆಲವು ಸಲ ಅದು ಭಕ್ತಿಗೆ ವಿರುದ್ಧವಾಗಿ ತೋರ್ತದೆ. ಆದ್ರೆ ಅವನು ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ, ಸದಾ ಅವನು ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ರೆ ಅವನನ್ನು ಕೂಡ ನನ್ನ ಭಕ್ತ ಎಂದು ಪರಿಗಣಿಸಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಯಾಕಂದ್ರೆ ಹೇಳಿದ್ರೆ ಜೀವನ ಮಾಡ್ಲಿಕ್ಕೆ, ಸಂಸಾರಿ ಆದವನಿಗೆ ಜೀವನ ಮಾಡ್ಲಿಕ್ಕೆ ಕೆಲವು ರೀತಿಯ ಭಕ್ತಿ ಮಾಡ್ಲಿಕ್ಕೆ ಅಡೆತಡೆಗಳು ಬರ್ತದೆ ಜೀವನದಲ್ಲಿ. ಈ ಜನ್ಮದಲ್ಲಿ ಅವನಿಗೆ ಸಾಧ್ಯವಾಗದೇ ಇರ್ಬೋದು, ಆದ್ರೂ ಅವನಿಗೆ ಮನಸ್ಸಿನಲ್ಲಿ ಇದೆ
ಭಕ್ತಿ ಮಾಡ್ಬೇಕು ಅಂತ ಹೇಳಿ ಕೃಷ್ಣನ ಸ್ಮರಣೆ ಮಾಡ್ತಾ ಇರ್ತಾನೆ ಅವನು ಸದಾಕಾಲ. ಅಂಥವನನ್ನು ಭಕ್ತ ಎಂದೇ ಪರಿಗಣಿಸ್ಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಅಂಥವನಿಗೆ ಏನಾಗ್ತದೆ ಅಂದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಂಚಾಂತಿ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತರು ವಿನಾಶ ಆಗುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರಿಗೆಂದು ವಿನಾಶ ಇಲ್ಲ ಅಂತ ಕೃಷ್ಣ ಇಲ್ಲಿ ಘೋಷಿಸ್ತಾನೆ. ಅಂದ್ರೆ ನಾವೀಗ ಹಿಂದೆ ನೋಡಿದೆವು, ಕೆಲವರು ಕರ್ಮಗಳನ್ನು ಮಾಡಿದ್ರು ಕೂಡ ಅವರ ಮನಸ್ಸಿನಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರು ಅಥವಾ ವಿಹಿತ ಕಾರ್ಯಗಳನ್ನು ಅಂದ್ರೆ ಧರ್ಮಕ್ಕೆ ವಿರುದ್ಧವಾದಂತಹ ಅಥವಾ ಭಕ್ತಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅವರು ಮನಸ್ಸಿನಲ್ಲಿ ಅವರು ದೇವರನ್ನೇ ಸ್ಮರಣ ಮಾಡ್ತಾ ಇದ್ದವರು. ಅಂತವರು ಕ್ಷಿಪ್ರವಾಗಿ ಧರ್ಮಾತ್ಮರಾಗ್ತಾರೆ, ಧರ್ಮ ಮಾರ್ಗಕ್ಕೆ ಅವರು ಬರ್ತಾರೆ, ನನ್ನ ಭಕ್ತಿ ಮಾರ್ಗಕ್ಕೆ ಅವರು ಬರ್ತಾರೆ. ದೇವರು ಅಂತ ಅವಕಾಶವನ್ನು ಅವನಿಗೆ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮೇ ಭಕ್ತ ಪ್ರಣಶತಿ, ನನ್ನ ಭಕ್ತ ಎಂದು ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಣೆ ಮಾಡುವಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯೂಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಯಾರಾದರೂ ಪರಮಗತಿಯನ್ನು ಪಡೆಯಬಲ್ಲರು. ಯಾರು ಕೂಡ ದೇವರ ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡಿದ್ರೆ, ಭಕ್ತಿ ಮಾರ್ಗವನ್ನು ಆರಿಸಿಕೊಂಡ್ರೆ ಪರಮಗತಿಯನ್ನು ಪಡೆಯಬಲ್ಲರು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಾಂ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿಗೆ ಬರುವೆ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೇವ ಆತ್ಮಾನ ಮತ್ಪರಾಯಣ. ದಾಸರು ಹಾಡ್ತಾರೆ, ಈಗ ಮಾಡಲೋ ರಾಮ ಧ್ಯಾನವ, ನೀ ಮೂಕನಾಗಿರಬೇಡ ಎಲೆ ಮಾನವ ಎಂದು ದಾಸರು ನಮ್ಮನ್ನು ಎಚ್ಚರಿಸ್ತಾರೆ. ಕಾಲನ ದೂತರು ಕರೆವಾಗ ನೀನು ಕಾಲಗೆಟ್ಟು ಕಣ್ಣು ಬಿಡುವಾಗ, ನಾಲಗೆ ಸೆಳಕೊಂಡು ಜ್ಞಾನಗೆಟ್ಟಿರುವಾಗ ನೀಲವರ್ಣನ ಧ್ಯಾನ ಬರುವುದೇನಯ್ಯ ಅಂತ. ಅಂದ್ರೆ ಸದಾ ನಾವು ಕೃಷ್ಣನ ಧ್ಯಾನದಲ್ಲಿರ್ಬೇಕು, ಅವನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸ್ಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು, ಅವನ ಚಿಂತನೆ ಮಾಡ್ಬೇಕು, ಅವನ ಪೂಜೆ ಮಾಡ್ಬೇಕು. ಈ ಲೌಕಿಕ ಜಗತ್ತಿನ ಕಪಿ ಮುಷ್ಟಿಯಿಂದ ಪಾರಾಗ್ಬೇಕಾದ್ರೆ ನಾವು ಕೃಷ್ಣನ ಶ್ರವಣ, ಸ್ಮರಣೆ, ವಂದನ, ಪೂಜೆ ಎಲ್ಲ ಅತ್ಯಗತ್ಯ. ಇದನ್ನು ಕೃಷ್ಣ ಪುನಃ ಪುನಃ ಉಚ್ಚರಿಸ್ತಾನೆ. ಅದ್ರಿಂದ ರಾಮ ಧ್ಯಾನ ನಾವು ಮಾಡದಿದ್ರೆ, ಕೃಷ್ಣ ಧ್ಯಾನ ನಾವು ಮಾಡದಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಾವು ಉಚ್ಚಾರಣ ಮಾಡದಿದ್ರೆ ನಾವು ಮೂರ್ಖರೇ ಸರಿ. ಯಾರು ಪೂಜೆ ಮಾಡ್ತಾರೋ, ಯಾರು ನಮಸ್ಕಾರ ಮಾಡ್ತಾರೋ ಅವರು ನಿಶ್ಚಯವಾಗಿ ನನ್ನಲ್ಲಿಗೆ ಬರ್ತಾರೆ ಅಂತ ಕೃಷ್ಣ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಹರೇ ಕೃಷ್ಣ. ಅದರಿಂದ ನಾವಿವತ್ತು ಸಂಕಲ್ಪ ಮಾಡುವ, ಹರೇ ಕೃಷ್ಣ ಧ್ಯಾನ ಮಾಡುವ, ಹರೇ ಕೃಷ್ಣ ಮಂತ್ರ ಪಠಣ ಮಾಡುವ, ಕೃಷ್ಣನ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ, ಭಕ್ತಿ ಮಾರ್ಗದಲ್ಲಿ ನಾವು ಸಾಗ್ಲಿಕ್ಕೆ ಪ್ರಯತ್ನ ಪಡುವ. ಹರೇ ಕೃಷ್ಣ.